ಇದು ನೋಡಿ, ಈಗ ಮೇಲಿಂದ ನಮಗೆ ನೋಡ್ಲಿಕ್ಕೆ ಸಾಕ್ತದೆ ಕುದಿಯೋದು ನೋಡಿ. ವೈಭವದಿಂದ ತುಂಬಿ ಹರಿಯುತ್ತಿರುವಂತಹ ಬಂಬಿಲ ತೋಡು. ಇನ್ನುಂಟಲ್ಲ, ಭಾರಿ ಜಾಗ್ರತೆ ಮಾಡಬೇಕು ಅಂತ ಈ ಮಳೆಗಾಲದಲ್ಲಿ ಸಹ ನಾವು ಒಳ್ಳೆ ಪಾಸಿಟಿವ್ ಒಂದು ಫೀಲ್ ಬರುವಂತಹ ವರ್ಡ್ಸನ್ನೇ ತಮಾಷೆಗೆ ಆದರೆ ಸಹ ನಾವು ಯೂಸ್ ಮಾಡುವ. ನೋಡಿ ನೀವು ಸಹ, ನಾನು ಸಹ ಮಾಡ್ತೇನೆ ಹಾಗೆ. ಜೇನುಗೂಡಿನಂತಹ ಕಾವಲಿಯ ಕಲ್ತಪ್ಪ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಮತ್ತೆಲ್ಲ ಹೇಗಿದ್ದೀರಿ? ಎಲ್ಲ ಆರೋಗ್ಯವಾಗಿದ್ದೀರಲ್ಲ? ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಾನು ಮೊನ್ನೆ ತಗೊಂಡಲ್ಲ ಇನ್ಸ್ಟಾ ಕುಪ್ಪ ಅಂತ ಹೇಳಿ, ಸಣ್ಣ ಕುಕ್ಕರ್, ಹಾಸ್ಟೆಲ್ಗೆ ಎಲ್ಲ ಮಕ್ಕಳಿಗೆ ಆಗುವಂಥದ್ದು. ಅದನ್ನೊಂದೀಗ ಬೆಳಿಗ್ಗೆ ಟ್ರೈ ಮಾಡಬೇಕಂತ ಇದ್ದೇನೆ. ಸೊ ಅದನ್ನು ನೋಡುವ. ಮತ್ತು ನಮ್ಮ ವರ್ಧನ ಹೇಗಿದ್ದಾನಂತ ಹೇಳಿ ಫಸ್ಟಿಗೆ ಹೋಗಿ ನಾವು ನೋಡಿ ಬರುವ, ಆಯಿತಾ? ಇದೊಂದು ಕೂತದ್ದು ನೋಡಿ ಅಂತೆ. ರಾಮ್ ರಾಮ್, ಗುಡ್ ಮಾರ್ನಿಂಗ್ ಅಣ್ಣ. ಹುಷಾರಾಯರು ಅಣ್ಣ, ಹುಷಾರಾದ್ರು. ಪುಟ್ಟುಶು, ಹೌ ಆರ್ ಯು ಆಲ್? ಹಾಯ್. ಓ ವೃದ್ಧಕ್ಕನ ಕಂಬ ಅಡ್ಡ ಬಿದ್ದಿದೆ. ಓಲಿ ಚಕ್ಕ. ರಾತ್ರಿ ಇಡೀ ಮಳೆ ಬರ್ತಾ ಇತ್ತು ನಮಗೆ. ಬೆಳಿಗ್ಗೆ ಆಗುವಾಗ ಮಳೆ ಬಿಟ್ಟಿದೆ, ಒಂದು 6 ಗಂಟೆ ಎಲ್ಲ ಆಗುವಾಗ ಮಳೆ ಬಿಟ್ಟಿದೆ. ಸೊ ವೆದರ್ ನೋಡಿ, ಭಾರಿ ಖುಷಿ ಆಗ್ತಾ ಉಂಟಲ್ಲ ಬೆಳಗಿನ ಹೊತ್ತು, ಹಕ್ಕಿಗಳ ಚಿಲಿಪಿಲಿ ಕೇಳಲಿಕ್ಕೆ. ಈಗ ನಾನು ಕಿಚನ್ಗೆ ಬಂದಿದ್ದೇನೆ. ನನ್ನ ಹಸ್ಬೆಂಡ್ಗೆ ಸಹ ಬೇಗ ಬ್ರೇಕ್ಫಾಸ್ಟ್ ಆಗಬೇಕು ಇವತ್ತು. ನಿನ್ನೆ ಹೇಳಿದ್ದಾರೆ 7 ಗಂಟೆಗೆ ಹೋಗಬೇಕು ಅಂತ ಹೇಳಿ. ಸೊ ಅವರಿಗೆ ಒಂದು ಪ್ರಿಪರೇಷನ್ ಎಲ್ಲ ಮಾಡಿ ಕೊಡುವ. ಅದರ ಜೊತೆಗೆ ನಮ್ಮ ಇನ್ಸ್ಟಾ ಕಪ್ಪನ್ನು ಇನಾಗ್ರೇಷನ್ ಕೂಡ ಮಾಡುವ ಇವತ್ತು. ಇನ್ಸ್ಟಾ ಕುಪ್ಪ ಅಂತ ಅದಕ್ಕೆ ಹೆಸರು. ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗು ಬೇಗ, ಇಲ್ಲಿ ಕಾಯ್ತಾ ಇದ್ದಾನೆ. ಎಲೆಕ್ಟ್ರಿಕ್ ಕುಕ್ಕರ್ ಇದು ಇನಾಗ್ರೇಷನ್ ನಡೀತಾ ಉಂಟು. ಅನ್ನ ಬೇಯಿಸುವಂತ ಹೊರಟಿದ್ದೇನೆ ನೋಡಿ, ಇಷ್ಟು ಅಕ್ಕಿ ಉಂಟು. ಇದು ನೋಡಿ, ಈಗ ಮೇಲಿಂದ ನಮಗೆ ನೋಡಲಿಕ್ಕೆ ಸಾಕ್ತದೆ ಕುದಿಯೋದು. ಬುಲೆಟ್ ಕಾಫಿ ಇವತ್ತು. ಅಲ್ಲಿ ಅನ್ನ ಎಷ್ಟು ಬೆಂದಿದೆ ಅಂತ ನೋಡುವ, ಆಯ್ತಾ? ಆ್ಯಕ್ಚುಲಿ ಇದೊಂದು ಈಗ ನಾನು ಅಂದಾಜಿಗೆ ಹಾಕಿದೆ, ಅಂದರೆ ಆಗ್ತದ ಇಲ್ವಾ, ಅದು ವರ್ಕ್ ಆಗ್ತದ ಇಲ್ವಾ ಅಂತ ನೋಡಬೇಕಲ್ಲ. ಅವರಿಗೆ ರಿಟರ್ನ್ ಮಾಡಬೇಕಾದ್ರೆ ನಾವು ಹಾಗೆ ಇನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ನೋಡಿಯೇ ಮಾಡುವ. ನಮಗೆ ಈ ಹಂತ ನೋಡಿ ಸ್ವಲ್ಪ ನೀರೆಲ್ಲ ಬೇಕಿದ್ರೆ ಹಾಕಿಕೊಳ್ಬೋದು, ಕಾಣ್ತದೆ. ನೋಡಲಿ ನೀರು ನೋಡ, ಜುಳಿ 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 ಸೌಂಡ್ ನೋಡಿ. ನನಗೆ ತುಂಬ ಇಷ್ಟ ಆಯಿತಾ ಈ ಥರ ಸೌಂಡೆಲ್ಲ ಕೇಳಿಕೊಂಡು. ಬೆಳಿಗ್ಗೆ ಮನಸ್ಸಿಗೆ ತುಂಬ ಶಾಂತತೆ ಸಿಗ್ತದೆ, ನಮ್ಮ ಕಷ್ಟಗಳೆಲ್ಲ ದೂರ ಹೋಗ್ತದೆ. ಬರ್ಡ್ದು ಚಿರ್ಪಿಂಗ್ ಆಗಿರಬಹುದು, ನೀರಿನ ಜುಳು ಜುಳು ನಿನಾದ ಇರಬಹುದು, ಮತ್ತು ಈ ಒಂಥರ ಫ್ರೇಗ್ರೆನ್ಸ್ ಇರ್ತದೆ ಸುತ್ತ. ಅದೆಲ್ಲ ನನಗೆ ಮನಸ್ಸಲ್ಲಿ ಎಷ್ಟು ಟೆನ್ಷನ್ ಇದ್ದರೆ ಸಹ ನಾನು ಅದರಿಂದ ಹೊರಗೆ ಬರಲಿಕ್ಕೆ ನನಗೆ ಸಹಾಯ ಮಾಡ್ತದೆ. ಸೊ ನೋಡಿ, ನಿಮಗೆ ಸಹ ಖುಷಿ ಆಗ್ತದ ಅಂತ ಹೇಳಿ. ನೋಡಿ, ವೈಭವದಿಂದ ತುಂಬಿ ಹರಿಯುತ್ತಿರುವಂತಹ ಬಂಬಿಲ ತೋಡು. ನಾನು ಹೇಳಿದಲ್ಲ ನಿನ್ನೆ ರಾತ್ರಿ ಫುಲ್ ಮಳೆ ಬಂದಿದೆ ಅಂತ, ಹಾಗೆ ನೋಡಿ ಕಲರ್ ಎಲ್ಲ. ಇಲ್ಲದಿದ್ದರೆ ನಿನ್ನೆ ಹಗಲುಂಟಲ್ಲ ಫ್ರೆಶ್ ಇತ್ತು ನೀರು, ತುಂಬ ಚಂದ ಕಾಣ್ತಾ ಇತ್ತು, ಆಯಿತಾ? ಆಚೆ ಅಲ್ಲಿ ಹೋದರೆ ಅಲ್ಲಿ ಒಂಥರ ಗುಂಡಿಯ ಥರ ಉಂಟಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಎಲ್ಲ ಯೂಸ್ ಮಾಡ್ಬೋದಿತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ ಬಂಟಿಯನ್ನೊಮ್ಮೆ ಹೋಗಿ ಅಲ್ಲಿ ಮುಳುಗಿಸಿ ಸ್ನಾನ ಮಾಡಿಸಿ ತರುವ ಅಂತ ಹೇಳಿ, ಮತ್ತು ನನಗೆ ಮರ್ತೋಯ್ತು ಮಗನ ಹತ್ರ ಹೇಳಲಿಕ್ಕೆ. ಸೊ ನನಗೆ ತುಂಬ ಮೂಡು ರಿಫ್ರೆಶ್ ಆಗ್ತದೆ ಇಲ್ಲಿಗೆ ಬಂದ ಕೂಡಲೇ. ಕಲ್ತಪ್ಪ ಮಾಡಿದ್ದಲ್ಲ ಕಾವಲಿಯಲ್ಲಿ. ಸೊ ನೀವೊಬ್ರು ಕೇಳಿದ್ರಿ ಕಲ್ತಪ್ಪ ಕಾವಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಡಿ ಅಂತ ಹೇಳಿ. ಸೊ ಕಾವಲಿಯಲ್ಲಿ ಕಲ್ತಪ್ಪ ಮಾಡೋದು ತೋರಿಸಿಕೊಡ್ತೇನೆ. ಮತ್ತೊಬ್ರು ಪುಣ್ಯಕ್ಕೆ ವರ್ಧನ್ ಹುಷಾರಾದ, ಇವತ್ತು ಎದ್ದು ನಿಂತಿದ್ದಾನೆ. ಇನ್ನುಂಟಲ್ಲ, ಭಾರಿ ಜಾಗ್ರತೆ ಮಾಡಬೇಕು ಅಂತ ಈ ಮಳೆಗಾಲದಲ್ಲಿ. ನಡೆಯುವಾಗ ಉಂಟಲ್ಲ ಭಯಂಕರ ಕೇರ್ಫುಲ್ ಬೇಕು. ಒಂದು ಕಾಲು ತಪ್ಪಿದರೆ ಬುರ್ರ ಜಾರಿ ಹೋಗಿ ನಾನು ಡಾಮರ್ ರೋಡಲ್ಲಿ ಬಿದ್ದಿರುವೆನು, ಅಷ್ಟು ಪಾಂಬಚ್ಚಿ ಹಿಡಿತದೆ. ಭಾರಿ ಕೇರ್ಫುಲ್ ಬೇಕು ನಾವು. ನಾನು ಹಾಗೆ ಎಲ್ಲ ನೋಡಿಕೊಂಡು ಬರೋದು ಮೆಲ್ಲ ಮೆಲ್ಲ. ಚಪ್ಪಲಲ್ಲಿ ಸಹ ಗ್ರಿಪ್ ಇರೋದಿಲ್ಲಲ್ಲ, ನಡೆದು ಸವೆದಿರ್ತದಲ್ಲ. ಇವತ್ತು ಬ್ರಿಡ್ಜ್ ಹಾಕ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿಗೆ, ಹೇಗಾಗ್ತದೆ ಅಂತ ನೋಡಬೇಕು, ಪರ್ಮನೆಂಟ್ ಬ್ರಿಡ್ಜ್. ಸೊ ನಾನೀಗ ಮನೆ ಒಳಗೆ ಬಂದೆ. ನನ್ನ ಮಗ
ಹೇಳ್ಬೇಕಷ್ಟೇ, ಎಬ್ಬಿಸ್ತಾ ಇದ್ದೇನೆ, ಏಳು ಏಳು ಬಂಟಿಯನ್ನು ಕೊಂಡೋಗು, ಮಳೆ ನಿಂತಿದೆಲ್ಲ ಅಂತ ಹೇಳಿ. ಸೊ ಇಲ್ಲಿ ನಾನು ಸ್ವಿಚ್ ಆಫ್ ಮಾಡಿ ಹೋಗಿದ್ದೇನೆ ಆಗಲೇ. ಬೆಂದಿದ ನೋಡುವ, ನೋಡಿ. ಮತ್ತು ಬೆಳ್ತಿಗೆ ಅದರಲ್ಲೇ ಇದ್ದರೆ ಬೇಯ್ತದಲ್ಲ ಸ್ವಲ್ಪ ಹೊತ್ತು. ಸೊ ನೋಡಿ, ಒಂದು ರೌಂಡ್ ಇದು ಅನ್ನ ಆಯಿತು. ಕಲ್ತಪ್ಪ ಮಾಡಲಿಕ್ಕೆ ನಾವು ಫಸ್ಟಿಗೆ ಬೆಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಪಾಕ ಆಗಬಾರ್ದು, ಅದು ತೆಳ್ಳನೆಯ ನೀರಿನ ಹಾಗೆ ಇರಬೇಕು. ಸೊ ನಾನೀಗ ಬೆಲ್ಲವನ್ನು ನನಗೆ ಬೇಕಾದ ಕ್ವಾಂಟಿಟಿ ಅಷ್ಟು ಇಟ್ಟಿದ್ದೇನೆ. ಅನ್ನ ಹಾಕಬೇಕು ನಾವು. ಕೆಲವರೆಲ್ಲ ತಂಗಳನ್ನ ಹಾಕ್ತಾರೆ, ಕೆಲವರೆಲ್ಲ ಹಿಂದಿನ ದಿವಸವೇ ಮಾಡ್ತಾರೆ. ಬಟ್ ಇವತ್ತು ನಾನಿಲ್ಲಿ ಅನ್ನ ಇಟ್ಟಿದ್ದೇನಲ್ಲ ಬೆಳಿಗ್ಗೆ, ಸೊ ಅದಕ್ಕೋಸ್ಕರವೇ ನಾನು ಇವತ್ತು ಬೆಳಿಗ್ಗೆ ಅನ್ನ ಇಟ್ಟದು. ಅನ್ನ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ತೇನೆ, ಅಕ್ಕಿಯನ್ನು. ಹೆಚ್ಚಿನವರು ತಂಗಳನ್ನ ಹಾಕೋದು, ಬಟ್ ಕೆಲವು ಕಡೆ ಎಲ್ಲ ತಂಗಳನ್ನ ತಿನ್ನುವುದಿಲ್ಲಲ್ಲ ಎಲ್ಲರೂ ಸಹ, ಅದಕ್ಕೋಸ್ಕರ ನೋಡಿ. ಹಾಗೆ ಇಲ್ಲಿ ಬೆಲ್ಲ ಸಹ ಪಾಕ ಆಗಿಕೊಂಡು ಬಂತು. ಇನ್ನಿದನ್ನು ಆಫ್ ಮಾಡುವ. ನಾವು ನೀರು ದೋಸೆದು ಹಿಟ್ಟೆ ಮಾಡುದು. ನಾನಂದ್ರಾಗ ನನಗೆ ಹಸ್ಬೆಂಡ್ಗೆ ಅರ್ಜೆಂಟ್ ಇತ್ತಲ್ಲ, ಸೊ ಅವರಿಗೋಸ್ಕರ ಮಾಡಿ ಇಟ್ಟಿದ್ದೆ ಹಿಟ್ಟು. ಅದರಿಂದವೇ ಸ್ವಲ್ಪ ತೆಗೆದು ಪುನಃ ಅದಕ್ಕೆ ನಾನು ಅನ್ನ ಹಾಕಿ ಪುನಃ ಗ್ರೈಂಡ್ ಮಾಡಿ ಈಗ ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಸರಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಸೋಡಾ ಹುಡಿ ಸಹ ಸೇರಿಸಿಕೊಳ್ಬೇಕು ನೋಡಿ. ಇದಕ್ಕೆ ಸೋಡಾ ಹುಡಿ ಹಾಕಿದ್ದೇನೆ. ಇನ್ನು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡಬೇಕು, ಒಂದು 10 ನಿಮಿಷ. ಹಾಗೆ ಇದಕ್ಕೆ ಸ್ವಲ್ಪ ಪ್ರಮಾಣದ ಏಲಕ್ಕಿ ಸಹ ಹಾಕಬೇಕು ನಾವು ನೋಡಿ. ಇಷ್ಟು ಏಲಕ್ಕಿ ನಾನು ಹಾಕ್ತಾ ಇದ್ದೇನೆ. ಇದು ನೋಡಿ ನಾನೊಟ್ಟಿಗೆ ಬಂದದ್ದು ಆ ಹಕ್ಕಿಗಳನ್ನು ಹಿಡೀಲಿಕ್ಕೆ. ಅದಲ್ಲಿ ಹಸ್ಬೆಂಡ್ ನಂದು ಪೂಜೆ ಆದಮೇಲೆ ಅವಲಕ್ಕಿ ಹಾಕಿಡ್ತಾರೆ, ಅದಕ್ಕೆ ಬರೋದು. ಹೋಗಿ ಹಸುಗಳಿಗೆ ಹುಲ್ಲೆಲ್ಲ ಹಾಕಿ ಬರ್ತೇನೆ, ಯಾಕೆಂದರೆ ಕೆಲಸದವ ಬರಲಿಲ್ಲ, 8:45 ಆಗ್ತಾ ಬಂತು. ಹಾಗೆ ಹೋಗಿ ಹುಲ್ಲು ಹಾಕಿ ಬಂದರೆ ಮತ್ತೆ ನಾವು ತಿನ್ನಲಿಕ್ಕೆ ಸ್ವಲ್ಪ ಹೊತ್ತು ಬೇಕು, ನನಗೆ ಇನ್ನೂ ಸಹ ಟೈಮ್ ಉಂಟು. ಹಾಗೆ ನೋಡುವ, ಮಳೆ ಬರುವ ಹಾಗೆಯೇ ಉಂಟು, ಭಾರಿ ಚೆಂದ ಉಂಟು ವೆದರ್. ಎಷ್ಟು ಖುಷಿ ಆಗ್ತಾ ಉಂಟು ಗೊತ್ತಲ್ಲ. ಈ ವೆದರಿಗೆಲ್ಲ ನನಗೆ ಧ್ಯಾನ ಮಾಡುವ, ಏನಾದರೂ ಓದುವ ಅಂತೆಲ್ಲ ಆಸೆ ಆಗೋದು ನೋಡಿ. ಹುಲ್ಲೆಲ್ಲ ಹಾಕಿ ಆಯಿತು. ಇನ್ನು ಮನೆಯೆಲ್ಲ ಗುಡಿಸಿ ಒರೆಸಿ ಆದಮೇಲೆ ಮತ್ತೆ ನಾನು ಮತ್ತು ಮಗ ತಿಂಡಿ ಮಾಡೋದು ನೋಡಿ. ಎಲ್ಲರಿಗೆ ಸಹ ಹಾಕಿ ಆಯಿತು ಹುಲ್ಲು. ಇವತ್ತು ವರ್ಧನ ಸಹ ಹುಷಾರಿದ್ದಾನೆ. ನಿನ್ನೆ ಒಬ್ಬರು ನನಗೆ ಬೇರೆ ಒಂದು ಹಳೆಯ ವಿಡಿಯೋಗೆ ಕಾಮೆಂಟ್ ಮಾಡಿ ಹೇಳಿದರು, ನಾವು ಹೀಗೆ ಮಾತಾಡುವಾಗ ಆದಷ್ಟು ಲವೇಬಲ್ ವರ್ಡ್ಸ್ ಮತ್ತು ಪಾಸಿಟಿವ್ ವೈಬ್ರೇಷನ್ ತರುವಂತಹ ವರ್ಡ್ಸ್ ನಾವು ಮಾತಾಡಿದರೆ ನಮ್ಮ ಸುತ್ತಮುತ್ತ ಎಲ್ಲ ಒಳ್ಳೆ ಇದಾಗ್ತದೆ, ಪ್ರಾಸ್ಪ್ಯಾರಿಟಿ ಆಗ್ತದೆ ಅಂತ ಹೇಳಿ. ಸೊ ಅದನ್ನೊಂದು ಎಲ್ಲ ಸಹ ಟ್ರೈ ಮಾಡಿ ಆಯಿತಾ. ಅಂದರೆ ಅವರು ಹೇಳುವ ಪ್ರಕಾರ ನಾವು ತಮಾಷೆಗೆ ಕೂಡ, ನಮ್ಮ ಊರಲ್ಲಿ ಒಂದು ಕಾಮನ್ ಅಲ್ಲ, ಎಂತ ಸಾಮಾರೆ ಈಗದಾನೆ ಮರಲ್ಲ ಅಂತ ಈ ಥರ ಎಲ್ಲ ನಾವು ಹೇಳ್ತೇವಲ್ಲ. ಸೊ ಈ ಥರ ಹೇಳೋದು ಸಹ ಒಳ್ಳೆಯದಲ್ಲ ಅಂತ ಅವರು ಹೇಳೋದು. ಹಾಗೆ ನಮಗೆ ಅದು ಅಂದರೆ ಅಭ್ಯಾಸ ಆಗಿ ಹೋಗಿದೆ ಆ ಥರ ಮಾತಾಡಿ ಮಾತಾಡಿ. ಕರ್ಮ ಮಾರ್ರೆ ಇವತ್ತೊಂದು ಅಂತ ತಮಾಷೆಗೆ ಸಹ ಹೇಳ್ತೇವೆ, ನಿನ್ನ ಕರ್ಮ ಪಾಪನೈಜ ಅಂತ ಹೇಳಿ ಹಾಗೆ ಸಹ ನಾವು ಬೈತೇವೆ. ಸೊ ಎಲ್ಲದಕ್ಕೆ ಸಹ ಅಂಥದ್ದನ್ನು ಯೂಸ್ ಮಾಡ್ತೇವೆ. ಅಂತಹ ಕೆಲವು ಶಬ್ದಗಳನ್ನು ನಾವು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ನೋಡುವ ನಮ್ಮ ಲೈಫಲ್ಲಿ ಹೇಗೆಲ್ಲ ಚೇಂಜಸ್ ಆಗ್ತದೆ ಅಂತ ಹೇಳಿ. ನನಗೆ ಅಂದರೆ ನಾನು ಜಾಸ್ತಿ ಆ ಥರ ಎಂಥ ಸಾವು ಅಂತೆಲ್ಲ ನಾನು ಹೇಳೋದಿಲ್ಲ, ಬಟ್ ಕರ್ಮ ಅಂತ ಹೇಳೋದು ಒಂದು ಬರ್ತದೆ. ಮತ್ತು ತಮಾಷೆಗೆ ಅದೇ ಮಂಗಣ್ಣ ಈ ಥರದ ವರ್ಡ್ಸ್ ನನಗೆ ಬರ್ತದೆ. ಅದನ್ನೇ ನಾವು ಒಳ್ಳೆ ನನ್ನ ದೇವರೇ ಅಂತ ಆ ಥರ ಎಲ್ಲ ತಗೊಂಡೋಗಿ ನೋಡುವ. ಮಕ್ಕಳನ್ನೇ ಆಗಲಿ, ಮನೆಯವರನ್ನೇ ಆಗಲಿ, ನಮ್ಮ ಪರಿಸರದ ಸುತ್ತಮುತ್ತ ಎಲ್ಲವನ್ನು ಸಹ ನಾವು ಒಳ್ಳೆ ಪಾಸಿಟಿವ್ ಒಂದು ಫೀಲ್ ಬರುವಂತಹ ವರ್ಡ್ಸನ್ನೇ ತಮಾಷೆಗೆ ಆದರೆ ಸಹ ನಾವು ಯೂಸ್ ಮಾಡುವ ನೋಡಿ. ನೀವು ಸಹ, ನಾನು ಸಹ ಮಾಡ್ತೇನೆ ಹಾಗೆ. ಪಾಸಿಟಿವ್ ವರ್ಡ್ ನಾನು ಹೇಳ್ತೇನೆ. ಇದು ನನ್ನ PA, ನನ್ನ ಪರ್ಸ್ನಲ್ ಅಸಿಸ್ಟೆಂಟ್. ಸೊ ನನಗೆ ಈಗ ಯೂಟ್ಯೂಬ್ ಮಾಡಲಿಕ್ಕೆ ಒಂದು ಪರ್ಸ್ನಲ್ ಅಸಿಸ್ಟೆಂಟ್ ಇದ್ದಾರೆ. ನಂತರ ನೋಡಿ, ಸ್ವಲ್ಪ ಕೊಕೊನಟ್ಟನ್ನು ನಾನು ಸಣ್ಣದಾಗಿ ಗ್ರೇಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಹಾಗೆಯೇ ಇದು ಆನಿಯನ್, ಇದನ್ನು ನಾವು ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಹಿಂಗೆ ಇದೀಗ ಬ್ರೌನ್ ಕಲರ್ ಆಗ್ತಾ ಬಂತು ನೋಡಿ.
ಸೊ ಇದರಲ್ಲಿ ಸ್ವಲ್ಪ ಅಂಶ ನಾವು ತೆಗೆಯುವ. ಇನ್ನೊಂದು ತಟ್ಟೆಯಲ್ಲಿ ಹಾಕಿ ಇಟ್ಟುಕೊಳ್ಳೋಣ. ಈಗಾಗಲೇ ಮಾಡಿದಂತಹ ಹಿಟ್ಟು ಕೂಡ ರೆಡಿ ಉಂಟು. ಇನ್ನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. 4 ಬರ್ನರ್ ಅಲ್ಲಿ, ಮೀಡಿಯಂ ಸೈಜ್ ನ ಬರ್ನರ್ ಅಲ್ಲಿ ನಾನು ಇಟ್ಟಿದ್ದೇನೆ. ಈಗ ಫಸ್ಟಿಗೆ ಫುಲ್ ಫ್ಲೇಮ್ ಅಲ್ಲಿ ಉಂಟು. ಇನ್ನು ಸ್ವಲ್ಪ ಹೊತ್ತಾಗುವಾಗ ನಾನು ಅದನ್ನು ಮೀಡಿಯಂ ಫ್ಲೇಮ್ ಮಾಡ್ತೇನೆ. ಮತ್ತೆ ಲಾಸ್ಟಿಗೆ ಆಗುವಾಗ ಫುಲ್ ಸಿಮ್ಮರ್ ಅಲ್ಲಿ ಇಟ್ಟು ಬೇಯಿಸೋದು. ಈಗ ನಾವು ಹೇಗಾಗಿದೆ ನೋಡುವ, ಎಷ್ಟು ಬೆಂದಿದೆ ಹೇಳಿ. ನೋಡಿ, ಈ ತರ ಬೆಂದಿದೆ. ಇನ್ನು ನಾನು ಇದನ್ನು ಕಂಪ್ಲೀಟ್ ಆಗಿ ಸಿಮ್ಮಲ್ಲಿಟ್ಟು ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ಈಗ ಇನ್ನೊಮ್ಮೆ ನೋಡುವ ಹೇಗಾಗಿದೆ ಅಂತ. ನೋಡಿ, ಈ ತರ ಉಂಟು. ಇದನ್ನು ಇನ್ನು ತಿರುಗಿಸಿ ಹಾಕಬೇಕು, ಮೆಲ್ಲ ಎಬ್ಬಿಸಿ, ಹರಿಯದ ಹಾಗೆ ನಿಧಾನಕ್ಕೆ ಎಬ್ಬಿಸ್ಬೇಕು. ನೋಡಿ, ಚಂದ ಹೇಳ್ತಾರಲ್ಲ, ನೋಡಿ ನೋಡಿ ಎಷ್ಟು ಚಂದ ಹೇಳ್ತಾ ಉಂಟು. ನೋಡಿ, ಚಂದ ಎದ್ದಿದೆ, ನೋಡಿ ಒಳ್ಳೆದಾಗಿದೆ. ನೋಡಿ, ನಾನು ನಿಮಗೆ ಫುಲ್ ತೋರಿಸ್ತಾ ಇದ್ದೆ. ನೋಡಿ, ಸೂಪರ್ ಆಯ್ತಲ್ಲ. ಈಗ ಇದನ್ನು ತೆಗೆಯುವ. ನೋಡಿ, ಚಂದಾಗಿದೆ, ಸೂಪರ್ ಆಗಿದೆ. ಕಾವಲಿ ಕಲ್ತಪ್ಪ ನೋಡಿ, ಭಾರಿ ಚಂದದಲ್ಲಿ ರೆಡಿ ಆಗಿದೆ. ನೋಡಿ, ಟೆಕ್ಸ್ಚರ್ ನೋಡಿ ಹೇಗೆ ಬಂದಿದೆ. ನೋಡಿ, ಟೆಕ್ಸ್ಚರ್ ಅಲ್ಲ, ಬ್ಯೂಟಿಫುಲ್ ಅಲ್ಲ. ಸ್ವಲ್ಪ ತೆಳುವಾಗಿರಬಹುದು, ಆದರೂ ಪರವಾಗಿಲ್ಲ. ನೋಡಿ, ಒಳ್ಳೆ ಟೆಕ್ಸ್ಚರ್ ಬಂದಿದೆ. ನೋಡಿ, ಮಗನಿಗೆ ಇದನ್ನು ಸರ್ವ್ ಮಾಡುವ, ಹೋಗಿ ಬನ್ನಿ. ಎರಡನೇ ಕಲ್ತಪ್ಪ ಕೂಡ ರೆಡಿ ಆಗಿದೆ, ತಿರುಗಿಸಿ ಹಾಕ್ಲಿಕ್ಕೆ. ನೋಡಿ, ಚಂದ ಹೇಳ್ತದೆ. ನೀವು ನೋಡಿದ್ರಲ್ಲ, ನಾನು ಎಣ್ಣೆ ಸಹ ತುಂಬ ಕಡಿಮೆ ಹಾಕಿದ್ದೆ, ಆದ್ರೆ ಸಹ ಚಂದ ಹೇಳ್ತದೆ. ನೋಡಿ, ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಬಂದಿದಾ? ಸಿದ್ಧಾರ್ಥ ಹೊಸ ನಾಮಕರಣ ಮಾಡಿದ್ದಾನೆ ಇದಕ್ಕೆ. ಎಂತ ಹೇಳಿ ನೀವು? ರೈಸ್. ಸೊ ಕಾವಲಿಯಲ್ಲಿ ಮಾಡುವ ಕಲ್ತಪ್ಪ ನಿಮಗೆ ತೋರಿಸಿ ಕೊಟ್ಟಿದ್ದೇನೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ನನಗೆ ಅದನ್ನು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ಆಯಿತಾ? ನೋಡಿ, ಎಷ್ಟು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಇದು ಇನ್ನೂ ಸಹ ದಪ್ಪ ಮಾಡ್ಬೋದು ನಾವು. ನಾನು ಸ್ವಲ್ಪ ಕಡಿಮೆ ಹಾಕಿದ್ದು, ನಿಮಗೆ ಒಂದು ಅಂದರೆ ಬೇಯ್ತದ ಇಲ್ವಂತಹ ನಮಗೆ ಡೌಟ್ ಅಲ್ಲ. ಸೊ ಅದಕ್ಕೆ ಬೇಕಾಗಿ ಕಡಿಮೆ ಹಾಕಿ ನಾನು ಮಾಡಿದ್ದೇನೆ. ಆದರೆ ಸಹ ನೋಡಿ ಎಷ್ಟು ದಪ್ಪ ಲೇಯರ್ ಬಂತಲ್ಲ, ಇಷ್ಟು ದಪ್ಪ. ಪರವಾಗಿಲ್ಲ, ಒಳ್ಳೆದಾಗಿದೆ. ಟೇಸ್ಟ್ ಕೂಡ ಅದು. ಮತ್ತು ಟೇಸ್ಟ್ ನಾವು ಹೇಗೆ ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕ್ತೇವೆ ಅನ್ನೋದ್ರ ಮೇಲೆ ಅಲ್ಲ. ಟ್ರೈ ಮಾಡಿ, ಆಯಿತಾ? ಮನೆಯಲ್ಲಿ ಸಂಜೆಗೆ ಇಟ್ಟು ತಿನ್ನಲಿಕ್ಕೆಲ್ಲ. ಈಗ ಕಲ್ತಪ್ಪ ಅಂದರೆ ಹೀಗೆ ಅಲ್ವ ಇರೋದು. ನೋಡಿ, ಎಷ್ಟು ಚಂದ ಲೇಯರ್ ಉಂಟು. ನೋಡಿ, ದಪ್ಪ ಇತ್ತು ಅಂದರೆ ದಪ್ಪ ಆದಷ್ಟು ನಿಮಗೆ ಜೇನುಗೂಡು ಜಾಸ್ತಿ ಈ ಡಿಸೈನ್ ಕಾಣೋದು. ನೋಡಿ, ಒಳ್ಳೆಯದಾಗಲಿಲ್ವಾ? ಸೊ ಕಾವಲಿಯಲ್ಲಿ ಸಹ ಮಾಡ್ಬೋದು. ಅಲ್ಯೂಮಿನಿಯಂ ಹಂಡೆ, ಕುಕ್ಕರ್ ಎಲ್ಲ ಆಗಬೇಕಂತಿಲ್ಲ. ಒಳ್ಳೆ ಬರ್ತದೆ, ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ. ಜೇನುಗೂಡಿನಂತಹ ಕಾವಲಿಯ ಕಲ್ತಪ್ಪ ಎಷ್ಟು ಸಾಫ್ಟ್ ಆಗಿದೆ ಗೊತ್ತುಂಟ, ಎಷ್ಟು ಸ್ಪಾಂಜಿ ಉಂಟು ಗೊತ್ತುಂಟ. ಸೇಮ್ ಟು ಸೇಮ್ ಕೇಕ್ನ ಹಾಗೆ ಅಷ್ಟು ಸಹ ಸಾಫ್ಟ್ ಉಂಟು. ಟೇಸ್ಟ್ ನೋಡಿ ಹೇಳ್ತೇನೆ, ಆಯಿತಾ? ಅಲ್ಟಿಮೇಟ್. ನಾನು ಫಸ್ಟ್ ಟೈಮ್ ಮಾಡುವಾಗ ಎಷ್ಟು ಕಷ್ಟ ಬಂದಿದೆ ಅಲ್ಲ, ಈಗ ನೋಡಿ ಎಷ್ಟು ಈಸಿ ಆಗಿದೆ. ಎಲ್ಲ ಸಹ ಹಾಗೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಜೀವನದಲ್ಲಿ. ಕಷ್ಟ ಆಯ್ತು ಹೇಳಿ ಬಿಡಬಾರ್ದು, ಅದನ್ನು ಫೇಲ್ ಆದ ಅಂತ ಹೇಳಿ ಬಿಡಬಾರ್ದು. ಅದನ್ನು ಪುನಃ ಪುನಃ ನಾವು ಟೆಕ್ನಿಕ್ಸ್ ಯೂಸ್ ಮಾಡಿ ಟ್ರೈ ಮಾಡ್ತಾ ಇರಬೇಕು.